ನಮಸ್ತೆ ಗೆಳೆಯರಿ. ನೋಡಿ, ಇವತ್ತು ಇನ್ನೊಂದು ಕಥೆ ಏನು ಅಂತಂದರೆ, ವೈಫಲ್ಯಗಳು ಕೂಡ ನಮಗೆ ಒಂದು ಗುರುವಿನ ಹಾಗೆ ಕೆಲಸ ಮಾಡ್ತದೆ, ಅದು ಕೂಡ ಬಹಳ ಮುಖ್ಯ ಯಶಸ್ಸಿಗೆ ಅನ್ನುವಂಥದ್ದು ಈ ಒಂದು ಕಥೆಯಿಂದ ನಾವು ತಿಳ್ಕೊಳ್ಬೋದು. ಒಬ್ಬ ಯುವಕ ಇದ್ದ, ಅವನೇನು ಅಂತಂದರೆ ಒಂದು ವ್ಯವಹಾರ ಮಾಡೋಣ ಅಂತ ಹೇಳಿ ಅದಕ್ಕೆ ತೊಡಗ್ತಾನೆ. ಅದರಲ್ಲಿ ಅವನಿಗೆ ನಷ್ಟ ಉಂಟಾಗ್ತದೆ. ಆ ನಂತರ ಸ್ವಲ್ಪ ಸಮಯದ ನಂತರ ಮತ್ತೊಂದು ವ್ಯವಹಾರಕ್ಕೆ ಕೈ ಹಚ್ತಾನೆ, ಅಲ್ಲೂ ಅವನಿಗೆ ಸೋಲಾಗ್ತದೆ. ಅದಾದ ಮತ್ತೆ ಮತ್ತೊಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡ್ತಾನೆ, ಅಲ್ಲೂ ಕೂಡ ಅವನಿಗೆ ವೈಫಲ್ಯ ಅಂದರೆ ಸೋಲು, ನಷ್ಟ ಉಂಟಾಗ್ತದೆ. ಅವನಿಗೆ ಬಹಳ ಬೇಜಾರಾಗಿ ಹೋಗ್ತದೆ. ಎಂಥ ಒಂದು ಕೆಲಸ ಆಗೋಯ್ತು, ಕೈ ಹಾಕಿದ್ರೆಲ್ಲ ಎಲ್ಲೆಲ್ಲ ಕೈ ಇಡ್ತೇನೆ ಅಲ್ಲೆಲ್ಲ ಸೋಲೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ಅವನು ಬಹಳ ನಿರಾಸೆಯಿಂದ ಸುಮ್ಮನೆ ಒಂದು ಸಮುದ್ರದ ದಂಡೆಯ ಬದಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಒಂದು ಪೇಟೆಯ ಹತ್ತಿರ ಬರ್ತಾನೆ. ಆಗ ಒಬ್ಬ ಕಲ್ಲು ಕೆತ್ತುವ ಏನು ಮಾಡ್ತಾನೆ ಅಂತಂದರೆ, ಅವನು ಕಲ್ಲನ್ನು ಹೊಡಿತಾ ಇರ್ತಾನೆ. ಇವನು ನೋಡ್ತಿದ್ದ ಹಾಗೆ ಒಂದು ಎರಡು ಏಟಿಗೆಲ್ಲ ಕಲ್ಲು ಇಬ್ಬಾಗ ಆಗಿ ಹೋಗ್ತದೆ. ಅವನಿಗೆ ಬಹಳ ಆನಂದ ಆಗ್ತದೆ ಯುವಕನಿಗೆ. ಎಂಥ ಒಂದು ಇದು, ಎರಡೇ ಏಟಿಗೆ ಕಲ್ಲು ತುಂಡಾಗಿ ಹೋಯಿತು. ಕಲ್ಲು ಏನು ಕೆತ್ತುವವನ ಹತ್ರ, ಶಿಲ್ಪಿ ಹತ್ರ ಇವನು ಬಂದು ಹೇಳ್ತಾನೆ, ಅದ್ಭುತ ನಿಮ್ಮ ಒಂದು ಇದು, ಕೇವಲ ಎರಡೇ ಏಟಿಗೆ ಆ ಕಲ್ಲು ತುಂಡಾಯ್ತಲ್ಲ ಅಂತ ಹೇಳ್ತಾನೆ. ಆಗ ಈ ಶಿಲ್ಪಿ ಏನು ಹೇಳ್ತಾನೆ ಅಂತಂದರೆ, ನೀನು ಕೇವಲ 2 ಏಟು ಮಾತ್ರ ನೋಡಿದ್ದು, 999 ಏಟುಗಳನ್ನು ಈ ಹಿಂದೆ ನಾನು ಹೊಡಿತಾ ಇದ್ದೆ. ಅದೆಲ್ಲದರ ಫಲಸ್ವರೂಪದಿಂದನೇ ಅದು ಕಲ್ಲು ಹೊಡೆದದ್ದು. ಕೇವಲ 2 ಏಟಿನಿಂದ, ಕೊನೆಯ 2 ಏಟಿನಿಂದ ಕಲ್ಲು ಹೊಡೆದಿದ್ದಲ್ಲ. ಮೊದಲ ಏಟಿನಿಂದ ಈ ಕೊನೆ ಏಟಿನವರೆಗೂ ಆ ಪ್ರಯತ್ನದ ಫಲವೇ ಈ ಕಲ್ಲು ಹೊಡೆದಂಥದ್ದು ಅಂತ ಹೇಳ್ತಾನೆ. ಆಗ ಇವನಿಗೆ ಜ್ಞಾನೋದಯ ಆಗ್ತದೆ. ಓಹೋ, ನಾನು ಸೋತೆ ಅಂತ ಹೇಳಿ ಬಿಡುವಂಥದ್ದಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು, ಮತ್ತೆ ಪ್ರಯತ್ನ ಮಾಡಬೇಕು. ಎಲ್ಲಿ ಸೋತಿದ್ದೇವೆ ಅದೇ ನಾವು ಮೆಟ್ಲಾಗಿಸ್ಕೊಂಡು ಮೇಲೆ 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 ಹೋಗ್ತಾ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿ ಅವನು ಅರ್ಥ ಮಾಡ್ಕೊಳ್ತಾನೆ. ಅಂದರೆ ಅದೇ ನಾನು ಆಗ ಹೇಳಿದ ಹಾಗೆ, ವಿಫಲತೆಗಳು ಕೂಡ ಅಂದರೆ ವೈಫಲ್ಯವೂ ಕೂಡ ನಮಗೆ ಯಶಸ್ಸಿಗೆ ಒಂದು ಗುರುವಿನ ಹಾಗೆ ಕೆಲಸ ಮಾಡ್ತದೆ ಅನ್ನೋದನ್ನು ನಾವು ಈ ಒಂದು ಕಥೆಯಿಂದ ತಿಳ್ಕೊಳ್ಬೋದು. ನಾನು ಕಟೀಲು ಸಿಟ್ಲ ರಂಗನಾಥರಾವ್. ವಂದನೆಗಳು ಗೆಳೆಯರು.